ಫ್ರೆಂಡ್ಸ್, ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ವೆಜಿಟೇಬಲ್ ಉಪ್ಮಾ ಮಾಡ್ತಾ ಇದ್ದೇನೆ. ಸೊ 2 ಬಾಳೆಹಣ್ಣು ಮತ್ತೆ ಆಪಲ್ ಉಂಟು ತಂದದ್ದು, ಮತ್ತೆ ಈ ಡ್ರೈ ಫ್ರೂಟ್ಸ್ ಆಗಿ ಒಂದು ಜ್ಯೂಸ್ ಮಾಡ್ತೇನೆ. ನೋಡಿ ಹಗ್ಗ, ಅಯ್ಯೋ ಇದಕ್ಕಿಂತ ಸಣ್ಣದ ಹಾಕಿದ್ರೆ ದೊಡ್ಡ ಚಿಕನ್ ಪೀಸ್ ಸಿಕ್ಕಿದಾಗೆ ಮಾಡ್ತಾನೆ ನೋಡಿ ಅವ ಮಾಡುದು ನೋಡಿ. ಬೋರ್ ಆಗ್ತಾ ಇತ್ತು ಅಂತ ಸಿದ್ಧಾರ್ಥ ಇಲ್ಲಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕಿರುಷಷ್ಠಿಯ ಶುಭಾಶಯಗಳು. ಇವತ್ತು ಸುಬ್ರಹ್ಮಣ್ಯ, ಕಳೆದ ಸರ್ತಿ ಸುಬ್ರಹ್ಮಣ್ಯ ಷಷ್ಠಿ ಆಯ್ತಲ್ಲ, ಈ ಸರ್ತಿ ಇದಕ್ಕೆ ಕಿರುಷಷ್ಠಿ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಕಿರುಷಷ್ಠಿ ಆಚರಣೆ ಎಲ್ಲ ನಾವು ಸಹ ಮಾಡ್ತೇವೆ, ವೃತಾಚರಣೆ ಅಂತ. ಹಾಗೆ ನಮ್ಮ ಮನೆಯ ಪಕ್ಕದ, ನಮ್ಮ ಮೂಲ ಮನೆ ಉಂಟಲ್ಲ, ಅಲ್ಲಿ ಪಕ್ಕದಲ್ಲಿ ಇದು ಸುಬ್ರಹ್ಮಣ್ಯ ದೇವರ ಮಠ ಎಲ್ಲ ಉಂಟು. ಅಲ್ಲಿ ಇವತ್ತು ಸಮಾರಾಧನೆ ಉಂಟು. ಹಾಗೆ ಮಧ್ಯಾಹ್ನಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ. ಹಾಗೆ ಇವತ್ತು ನಾವು ಕಿರುಷಷ್ಠಿಯನ್ನು ಹೇಗೆ ಆಚರಿಸುದು ಹೇಳಿದ್ರೆ, ಬೆಳಿಗ್ಗೆ ಫುಲ್ ಫಲಾಹಾರ ಮಾಡುದು, ಮಧ್ಯಾಹ್ನ ಊಟ, ರಾತ್ರಿ ಪುನಃ ಫಲಾಹಾರ ಮಾಡುದು ಅಥವಾ ಮಾಡದೇ ಇರುದು. ಹಾಗೆ ಫ್ರೆಂಡ್ಸ್, ಇವತ್ತಿನ ಬೆಳಿಗಿನ ಬ್ರೇಕ್ಫಾಸ್ಟಿಗೆ ನಾನು ವೆಜಿಟೇಬಲ್ ಉಪ್ಮಾ ಮಾಡ್ತಾ ಇದ್ದೇನೆ. ಸೊ ಇವತ್ತು ಬೆಳಿಗ್ಗೆ ಬೇಗ ನಾನು ತಿಂಡಿ ಎಲ್ಲ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನನ್ನ ಹಸ್ಬೆಂಡ್ ಇನ್ನೊಂದು ಮಠದಲ್ಲಿ ಪೂಜೆ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅಲ್ಲಿ ಆಕ್ಚುಲಿ ಬಾಬಾ ಮಾಡುದು, ಅದು ನಮ್ಮ ಊರಿನ ದೇವಸ್ಥಾನದಲ್ಲಿ ಜಾತ್ರೆ ಇರುವುದಕ್ಕೆ ನನ್ನ ಬಾಬಾ ಅಲ್ಲಿಗೆ ಹೋಗ್ಬೇಕು. ಹಾಗೆ ಅವರಿಗೆ ಆಗುದಿಲ್ಲ, ನನ್ನ ಹಸ್ಬೆಂಡ್ ಅಲ್ಲಿಗೆ ಮಠಕ್ಕೆ ಇವತ್ತು ಪೂಜೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಅವರಿಗೆ ಬೇಗ ತಿಂಡಿದ್ದು ವ್ಯವಸ್ಥೆ ಎಲ್ಲ ಆಗ್ಬೇಕು ಅಂತ ಹೇಳಿ ಅದು ಮಾಡ್ತಾ ಇದ್ದೇನೆ. ಮತ್ತೆ ಹಾಗೆ ಎಂತ ಹೇಳಿದ್ರೆ, ಇನ್ನೊಂದು ವಿಷಯ, ನಮ್ಮ ಹಸುಗಳನ್ನೆಲ್ಲ ಬೆಳಿಗ್ಗೆ ನಾನು ಮಿಲ್ಕಿಂಗ್ ಮಾಡುದನ್ನೇ ನಿಲ್ಲಿಸಿದ್ದೇನೆ. ಅಂತ ಅಂದ್ರೆ ಯಾರು ಸಹ ಮಿಲ್ಕ್ ಕೊಡುದೇ ಇಲ್ಲ, ತುಳಿಯುವುದು ಇದು ಮಾಡುದು, ಹಾಗೆ ಒಂದೇ ಹೊತ್ತು ಮಾಡಿದ್ದೇನೆ. ಹಾಗೆ ಬೆಳಿಗ್ಗಿನ ಮಿಲ್ಕಿಂಗ್ ಇಲ್ಲ ಈಗ. ಇದ್ರಲ್ಲಿ ನಾನು 2 ಹಸಿಮೆಣಸು ತಗೊಂಡಿದ್ದೆ, 1/4 ಇಂಚಿನಷ್ಟು ಶುಂಠಿ, ಕ್ಯಾರೆಟ್ ಮತ್ತು ಬೀನ್ಸ್ ವೆಜಿಟೇಬಲ್ ಇದೆ. ಹಾಗೆ ನಾನು ಫ್ರೋಝನ್ ಬಟಾಣಿ ಯೂಸ್ ಮಾಡ್ತಾ ಇದ್ದೇನೆ. ಚಂಪಾಷಷ್ಠಿ ಕಳೆದು ಸರಿಯಾಗಿ 1 ತಿಂಗಳಲ್ಲಿ ಕಿರುಷಷ್ಠಿ ಕೂಡ ಬರ್ತದೆ. ಯಾರಿಗೆಲ್ಲ ಚಂಪಾಷಷ್ಠಿ ವ್ರತವನ್ನು ಆಚರಿಸಲಿಕ್ಕೆ ಕೆಲವಾರು ಕಾರಣಗಳಿಂದ ಸಾಧ್ಯವಾಗುವುದಿಲ್ವೋ, ಆಮೆ, ಸೂತಕ ಇಂಥದ್ರಿಂದೆಲ್ಲ, ಅಂತಹವರು ಕಿರುಷಷ್ಠಿಯಂದು ವೃತಾಚರಣೆಯನ್ನು ಮಾಡಲು ಅವಕಾಶ ಕಲ್ಪಿಸಿಕೊಡುವ ಸಲುವಾಗಿ ಈ ಷಷ್ಠಿಯನ್ನು ಕೂಡ ಸಂಭ್ರಮದಿಂದ ಆಚರಿಸಲಾಗ್ತದಂತೆ. ಈ ದಿವಸ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೆಪ್ಪೋತ್ಸವ ಅಂತ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಚಂಪಾಷಷ್ಠಿ ದಿವಸ ನಡೆಯುವಂತಹ ಎಡೆ ಸ್ನಾನವು ಕಿರುಷಷ್ಠಿಯಂದು ಕೂಡ ಆಚರಿಸಲಾಗ್ತದಂತೆ. ಈ ಸಂದರ್ಭದಲ್ಲಿ ದೇವಸ್ಥಾನದ ಹೊರಾಂಗಣದ ಸುತ್ತಲೂ 432 ಬಾಳೆ ಎಲೆಗಳನ್ನು ಹರಡಿ ಆ ಎಲೆಗಳಲ್ಲಿ ದೇವರ ನೈವೇದ್ಯಗಳನ್ನು ಬಡಿಸಲಾಗುತ್ತದೆ. ನಂತರ ದೇವಳದ ಗೋಶಾಲೆಯಲ್ಲಿರುವ ಗೋವುಗಳನ್ನು ಆ ಎಲೆಯಲ್ಲಿರುವ ಆಹಾರಗಳನ್ನು ತಿನ್ನಲಿಕ್ಕೆ ಬಿಡ್ತಾರಂತೆ. ಗೋವುಗಳು ಆ ಎಲೆಗಳಲ್ಲಿದ್ದಂತಹ ಅನ್ನಪ್ರಸಾದವನ್ನು ಸೇವಿಸಿದ ಬಳಿಕ ಆ ಗೋವುಗಳ ಎಂಜಲು ಎಲೆಗಳ ಮೇಲೆ ಉರುಳು ಸೇವೆ ಎಂಬಂತಹ ಹರಕೆಯನ್ನು ನಡೆಸಲಾಗುತ್ತದೆ ಅಂತೆ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ ನಾನು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಇದಕ್ಕೆ ಕಾಂಬಿನೇಷನ್ ಆಗಿ, ಅಂದರೆ ಕಾಫಿಗೆಲ್ಲ ಉಂಟಲ್ಲ, ಹಾಲು ತುಂಬ ನೀರಾಗಿದೆ ಈಗ, ಅದು ಹಾಲಿಲ್ಲದ ಕಾರಣದ್ದು ಒಳ್ಳೇದಾಗುದಿಲ್ಲ ಬೆಳಿಗ್ಗೆ ಕಾಫಿ ಎಲ್ಲ ಕುಡಿಲಿಕ್ಕೆ. ಹಾಗೆ ಬೇರೆ ಎಂತ ಸಹ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಎಂತ ಸಹ ಇವತ್ತು ಮಾಡಲಿಲ್ಲ. ಅಂದರೆ ಇದುವೇ ಬೇಗ ಬೇಗ ತಿಂದು ಹೋಗುದಲ್ಲ, ಹಾಗೆ ಅದು ಮತ್ತೆ ಹಸಿವೇ ಆಗ್ತದೆ. ಮತ್ತೆ ಇನ್ನೊಂದು ಎಂತ ಹೇಳಿದ್ರೆ, ನಾವು ರಾ ವೆಜಿಟೇಬಲ್ ಇರ್ಬೋದು, ಏನು ಸಹ ಉಂಟಲ್ಲ, ಈ ಜೀರ್ಣಶಕ್ತಿ ಯಾರಿಗೆ ಕಡಿಮೆ ಉಂಟು ಅವರು ಬೆಳಿಗ್ಗೆ ಎದ್ದ ಕೂಡಲೇ ಕುಡಿಬಾರ್ದಂತೆ. ಈಗ ಬೆಳಿಗ್ಗೆ ಎದ್ದ ಕೂಡಲೇ ಉಷಾಪಾನ ಮಾಡುದೆಲ್ಲ ಹೇಳ್ತಾರಲ್ಲ. ಸೊ ಯಾರಿಗೆ ಜೀರ್ಣಶಕ್ತಿ ಕಡಿಮೆ ಉಂಟು ಅವರು ಅದನ್ನೆಲ್ಲ ಮಾಡಲೇಬಾರ್ದು. ಅದು ಮತ್ತೆ ಸಹ ನಮ್ಮ ಜೀರ್ಣಶಕ್ತಿಯನ್ನು ಕಡಿಮೆ ಮಾಡ್ತದಂತೆ. ನೇರವಾಗಿ ನಾವು ಆಹಾರ ತಗೊಳ್ಳೋದೇ ಒಳ್ಳೇದು ಅಂತ ಹೇಳ್ತಾರೆ. ಈಗ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಒಂದು ಬಾಳೆಹಣ್ಣಿದ್ದು
ಎಂತ ಹೇಳಿದ್ದು ಗೊನೆ ಸಹ ಹಣ್ಣಾಗಿದೆ. ಸೊ 2 ಬಾಳೆಹಣ್ಣು ಮತ್ತು ಆ್ಯಪಲ್ ಉಂಟು ತಂದದ್ದು, ಮತ್ತು ಈ ಡ್ರೈ ಫ್ರೂಟ್ಸ್ ಆಗಿ ಒಂದು ಜ್ಯೂಸ್ ಮಾಡ್ತೇನೆ. ಸೊ ಅಲ್ಲಿ ನಮಗೆ ಮಧ್ಯಾಹ್ನದವರೆಗೇನು ಹಸಿವಾಗುವುದಿಲ್ಲ. ಸೊ ನೋಡು ನಾನು ಯಾವ ರೀತಿಯಲ್ಲಿ ಜ್ಯೂಸ್ ಮಾಡಿರ್ತೇನೆ ಅಂತ ಹೇಳಿ, ಮಿಲ್ಕ್ ಶೇಕ್ ಮಾಡ್ತೇನೆ ಹೇಳಿ. ನಾವು ಈ ಸಜ್ಜಿಗೆ ವೆಜಿಟೇಬಲ್ ಉಪ್ಮಾ ಅಥವಾ ಎಂಥ ಹೆಸರು ಹೇಳ್ತೇವೆ ಅದನ್ನು ಈ ರೀತಿ ಚಂದ ಮಾಡಿ ಡೆಕೋರೇಟ್ ಮಾಡಿ ನಾವು ಪ್ರೆಸೆಂಟ್ ಮಾಡೋದ್ರಿಂದ ತಿನ್ನಲಿಕ್ಕೆ ಸಹ ನಮಗೆ ಖುಷಿ ಆಗ್ತದೆ ಅಂತ. ಇಲ್ಲದ್ರೆ ನಾವು ಅದಕ್ಕೆ ಕಾಂಕ್ರೀಟ್ ಬಾತ್ ಕಾಂಕ್ರೀಟ್ ಹಾಗೆ ಹೀಗೆ ಹೇಳೋದಲ್ಲ. ನೋಡಿ ನಾನು ಈ ಥರ ಮಾಡಿ ಸರ್ವಿಂಗ್ ಮಾಡೋದ್ರಿಂದ ಒಂದು ತಿನ್ನಲಿಕ್ಕೆ ಸಹ ಮನಸ್ಸು ಬರ್ತದೆ. ಇದಕ್ಕೆ ನಾನೀಗ ಕ್ಯಾಶ್ಯೂ ನಟ್ ಹಾಕಿದ ಹಾಗೆ ಇದು ಕಡಲೆ ಸಹ ಹಾಕ್ಬೋದು, ಮತ್ತು ಕೊತ್ತಂಬರಿ ಸೊಪ್ಪು ಇದೆ, ಕೊತ್ತಂಬರಿ ಸೊಪ್ಪು ಸಹ ಮೇಲೆ ಹಾಕಿ ಕೊಟ್ಟರೆ ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಮತ್ತು ಮಕ್ಕಳಿದ್ರೆ ಮಕ್ಕಳಿಗೆ ಬೇಕಾಗಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನೆಲ್ಲ ಅದರಲ್ಲಿ ಹಾಕಿ ತಿನ್ನಲಿಕ್ಕೆ ಕೊಡ್ಬೋದು, ಖುಷಿಯಿಂದ ತಿನ್ಬೋದು ಅಂತ ಅನಿಸ್ತದೆ. ಇಲ್ಲದ್ರೆ ಇದೆಲ್ಲ ಇಷ್ಟವೇ ಆಗೋದಿಲ್ಲ ಅಲ್ಲ ಯಾರಿಗೆ ಸಹ. ಸಜ್ಜಿಗೆ ಅಂದರೆ ದೊಡ್ಡ ಒಂದು ಇದರ ಹಾಗೆ ಎಂತ ಅಂತ ಹೇಳೋದು ಅದಕ್ಕೆ. ಬಾಯ್. 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 ಈಗ ಒಂದು ಕಡೆ ಪೂಜೆಗೆ ಹೊರಟಿದ್ದೇವೆ, ಷಷ್ಠಿ ಸಮಾರಾಧನೆಗೆ. ಸೊ ನೀವು ಸಹ ಬನ್ನಿ. ಸೊ ಫ್ರೆಂಡ್ಸ್, ಸಮಾರಾಧನೆದು ಊಟ ಎಲ್ಲ ಮಾಡಿ ಬಂದು ಮತ್ತು ಈಗ ಮಧ್ಯಾಹ್ನ ಹಾಲು ಕರೀದೆ 2 ಗಂಟೆಗೆ, 2 ಗಂಟೆಯಿಂದ 2:30 ಹೊತ್ತಿಗೆ. ಹಾಗೆ ಆಗಿದೆ ನಮ್ಮ ಕತೆ. ಹಾಗೆಲ್ಲ ಆಗಿ ಮತ್ತೆ ಸ್ವಲ್ಪ ಹೊತ್ತು ಮಲಗಿ ಈಗ ನಮ್ಮ ಹಸುಗಳಿಗೆ ಹಿಂಡಿ ಎಲ್ಲ ಕೊಟ್ಟು ಬಂಟಿಯನ್ನು ಕರ್ಕೊಂಡು ವಾಕಿಂಗ್ ಹೊರಟಿದ್ದೇನೆ. ಹಾಗೆ ಇವತ್ತಿನ ರುಟೀನ್ ಇಷ್ಟೇ, ವೆರಿ ಸಿಂಪಲ್ ಆ್ಯಂಡ್ ಜಾಲಿ. ಇವನ ಮಂಡೆಯಲ್ಲಿ ಎಂತ ಗೊತ್ತಿಲ್ಲ, ಬಂಟಿಯ ಮಂಡೆಯಲ್ಲಿ ಅವನ ನಾನು ಕರ್ಕೊಂಡು ಹೋಗೋದು ಅಂತ. ಅವನನ್ನು ನಾನು ಕರ್ಕೊಂಡು ಹೋಗೋದಲ್ಲ, ಅವನ ನಾನು ಕರ್ಕೊಂಡು ಹೋಗೋದು. ಈಗಲೂ ಒಯ್ಪೋತ್ರಿ ಅವು ಸ್ಟಿಚ್ಚಿಂಗ್ ಅದ ಒಳೆಯ್ತು ಬಂಜಿಟ್ಟು ಸ್ಟಿಚ್ಚಿಂಗ್ ಅದ ಒಯ್ಪಾರ ಪೋಡೆ ಬೇತ. ಇವತ್ತು ನೋಡಿ ಇಷ್ಟು ಹಾಳೆ ತಂದು ರಾಶಿ ಹಾಕಿದೆ ಇಲ್ಲಿ. ಮಳೆ ಬಂದರೆ ಎಲ್ಲ ಲಗಡಿ ಹೋಗ್ತದೆ. ಒಂದೊಂದನ್ನೇ ಹಾಕುವ ತಿನ್ನಲಿಕ್ಕೆ. ಪುತ್ತು ಶೋ ಇವರಿಗೆ ನೋಡಿ ಹಾಳೆ ಎಲ್ಲ ಹಾಕಿ ಆಯ್ತು. ಇದು ಸಾಕಾಗ್ಲಿಕ್ಕಿಲ್ಲ, ಈಗ 1 ನಿಮಿಷದಲ್ಲಿ ಇವ ಖಾಲಿ ಮಾಡ್ತಾನೆ. ಇರುವವರಲ್ಲಿ ಉಂಟಲ್ಲ ಪಾಪ ಅಂತ ಹೇಳಿದರೆ ಆದರೆ ಇವನಿಗೆ ಶಿಕ್ಷೆ. ಇವನಂತೂ ನೋಡಿ ಹಗ್ಗ, ಅಯ್ಯೋ ಇದಕ್ಕಿಂತ ಸಣ್ಣದ ಹಾಕಿದರೆ ಕುತ್ತಿಗೆಯಿಂದ ಅವ ಬಿಡಿಸಿಕೊಳ್ತಾನೆ ಅಂತ ಎಳ್ದು 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 ಹಾಗೆ ಮಾಡೋದು. ಇಲ್ಲದಿದ್ದರೆ ಲೂಸ್ ಉಂಟು, ಈಗ ಒಳ್ಳೆ ಬೆರಳು ಬರುವಷ್ಟು ಲೂಸ್ ಉಂಟು. ಇವಳು ಇದ್ದದ್ರಲ್ಲಿ ದೊಡ್ಡ ಸೂಟೆ, ಅವಳು ದೊಡ್ಡ ಇದು ಎಂತ ಹೇಳ್ತಾರೆ ಚಾಣಕ್ಯನ ವಂಶದವಳು. ಚಿನ್ನಮನ್ನು ಚಿನ್ನಮನ್ನು ಬಲೆ. ನಮ್ಮ ಬೆಕ್ಕಿನ ಮರಿಗಳೊಂದಿಗೆ ಒಂದು ಪ್ರ್ಯಾಂಕ್ ಮಾಡೋದಾದ್ರೆ ಭಾರಿ ಖುಷಿಯಾಗ. ಫ್ರೆಂಡ್ಸ್, ಎಂತ ಗೊತ್ತುಂಟ, ನಮ್ಮ ಬಂಟಿಗೆ ಬಾಳೆಹಣ್ಣು ಅಂದರೆ ಒಂದು ಎಷ್ಟು ಇಷ್ಟ ಗೊತ್ತುಂಟ. ಚಿಕನ್ ಪೀಸ್ ಸಿಕ್ಕಿದ ಹಾಗೆ ಮಾಡ್ತಾನೆ ನೋಡಿ ಅವ ಮಾಡುದು ನೋಡಿ. ಮೇಲಿಟ್ಟೆ ಗೊತ್ತವಣ ಸಿಟ್ಟು ಅಂಟ ನೋಡಿ ಕುಳಿತು ಅವಾಗ ಗೊತ್ತಾಗ ಸಾರಿ ಇದ್ದೀನಿ. ಗುಡ್ ಬಾಯ್. ಫ್ರೆಂಡ್ಸ್, ಇಲ್ಲಿ ನೋಡಿ ಒಂದು ಬಾಳೆಹಣ್ಣಿಗೆ ಎಂತೆಲ್ಲ ಕಸರತ್ತು ಮಾಡ್ತಾರೆ ನೋಡಿ ನೀವು. ಡನ್. ಗುಡ್.
bark. Kenuri, bark, bark. And more in focus on each other. Bark. No, bark. Good boy. Bunty down. Bunty down. ಬಂಟನಾ ಏನ್ ಬಂಟ್ರಿ ಅವು ಅವು ಏನ್ ಬಣ್ಣಂತೆ ಅಂಬರದಿ ಪಾಪ ಎಂತೆಂತ ಆಯ್ಲ ಬೋರಪ್ನು ಆಯ್ನ ಬಾಡಿಲ ಬಿಸಿ ಆವಡು ಬೆತೆಂಚಿನೋ ಚಡಿ ಪತ್ನಾಯಲ ಕಣಿಪುನ ಯಂಗ್ ಮ್ಯಾನ್ ಡೌನ್ ಡೌನ್ ಸ್ಲೀಪ್ ಗುಡ್ ಲಕ್ sit hands up. Wow, that's good. Hands up, good. Hands up. Wait. Hands up. Hands up. Ajnaya. Hands up. Go on through. No, hands up. Good. Hands up. Good. High five. Oh, bro. ಅಮ್ಮ ಏತ ಮಂಜು ಪೇತ ತುಂಡು ಇನ್ ಕೋಳು ಬೇತ ತುಂಡು ಕೋಳು ಹೆಂಗ ಗೊತ್ತೀನಿ ಎಂತವರ ನಿಂಗೆ ಗೊತ್ತಿರಮ್ಮ ಕಾಮೆಂಟ್ ಮಾಡಿ ನಮ್ಮ ಬಂಟಿಗೆ ಒಂದು ಗುಡ್ ಬಾಯ್ ಹೇಳಿ ಎಲ್ಲರೂ ಕೂಡ ಹ್ಯಾಟ್ಸ್ ಆಫ್ ಬಂಟಿ ವೇಟ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಅಂಡ್ ಫಿಟ್ ಜೈ ಶ್ರೀರಾಮ್ ಟೇಕ್ ಇಟ್ ಗುಡ್ ಬಾಯ್ ಮೈ ಬಾಯ್ ಗುಡ್ ಬಾಯ್ ಯಂಗ್ ಮ್ಯಾನ್ ಎಸ್ ಅವನಿಗೆ ಬೋರ್ ಆಗ್ತಾ ಇತ್ತು ಅಂತ ಸಿದ್ಧಾರ್ಥ ಇಲ್ಲಲ್ಲ ಸೊ ತುಂಬಾ ಡಲ್ ಆಗಿದೆ ಸಿದ್ಧಾರ್ಥ ಅವನ ಹತ್ರ ಕೂತ್ಕೊಂಡ್ರೆ ಸಾಕು ಅವನಿಗೆ ಇಡೀ ಪ್ರಪಂಚವೇ ಸಿಕ್ಕಿದಷ್ಟು ಖುಷಿ ಒಂದು ಬಾಳು ಎಂಚಿಗೆ ಬಂದುಕೊಂಡು ಕಿವಿಗೆ ಈಗ ಬಂಟಿಗೆ ಎಂತ ಟ್ರೈನಿಂಗ್ ಇಲ್ಲ ಅವನಿಗೆ ಹೀಗೆ ಪ್ಯಾಂಪರ್ ಮಾಡುದು ಬಂಟಿಯನ್ನು ಪ್ಯಾಂಪರ್ ಮಾಡುದು ಬಳೆಯನ್ನು ಕೊಟ್ಟು ಎಡ್ಡವರ್ ಪ್ರಿಂಟಿಂಗ್ ಇನ್ನೇ ವರ್ಕ್ ಪ್ರಿಂಟ್ ಲೈಟಿಂಗ್ಸ್